ಸಕಲ ರೋಗ ನಿವಾರಕ ಹಾಲೆ ಮರದ ಕಷಾಯ ಕುಡಿಯುವ ಸಂಪ್ರದಾಯವನ್ನ ತುಳುನಾಡಿನ ಜನತೆ ಇಂದಿಗೂ ಅನುಸರಿಸಿಕೊಂಡು ಬಂದಿದ್ದು ಆಟಿ ಅಮಾವಾಸ್ಯೆಯ ದಿನ ಇಂದು ಕಷಾಯವನ್ನ ಕುಡಿದಿದ್ದಾರೆ. ಕಷಾಯ ಕುಡಿದ ಬಳಿಕ ಮೆಂತೆ ಗಂಜಿಯನ್ನ ಸೇವಿಸುತ್ತಾರೆ. ತುಳುನಾಡಲ್ಲಿನ ಆಷಾಢ ಅಮಾವಾಸ್ಯೆಯನ್ನ ಆಟಿ ಅಮಾವಾಸ್ಯೆ ಎಂದು ಕೂಡ ಆಚರಿಸುತ್ತಾರೆ. ಆಟಿ ಅಮಾವಾಸ್ಯೆ ದಿನ ಹಾಲೆ ಮರದ ಕಷಾಯ ಹಾಗೂ ಮೆಂತೆ ಗಂಜಿ ಕುಡಿಯುವುದು ವಿಶೇಷವಾಗಿದೆ. ಈ ದಿನ ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಕಷಾಯವನ್ನ ಕುಡಿದು ಮತ್ತೆ ಗಂಜಿ ಊಟ ಮಾಡುತ್ತಾರೆ. ಪಾಲೆ ಮರದ ಕಷಾಯವನ್ನ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿಯನ್ನ ನೀಡುತ್ತದೆ. ಆಟಿ ಅಮಾವಾಸ್ಯೆ ಹಿಂದಿನ ದಿನ ಪಾಲೆ ಮರದ ಬಳಿಗೆ ಹೋಗಿ ಕೈ ಮುಗಿದನ್ನ ಕಲ್ಲನ್ನ ಇಟ್ಟು ಬರುತ್ತಾರೆ. ಮಾರನೇ ದಿನ ಅಂದ್ರೆ ಆಟಿ ಅಮಾವಾಸ್ಯೆ ದಿನ ಮರದ ತೊಗಟೆಗಳನ್ನ ಕಲ್ಲಿನಿಂದ ಜಜ್ಜಿ ಬಳಿಕ ತೊಗಟೆಯಿಂದ ತಯಾರಿಸಿದ ಕಷಾಯವನ್ನ ಬೆಳ್ಳುಳ್ಳಿ, ಅರಿಶಿನ ಮತ್ತು ಮೆಂತೆ ಬೀಜ ಹಾಗೂ ಇತರ ಪದಾರ್ಥಗಳೊಂದಿಗೆ ಕುದಿಸಿ ಆರಿಸಿ ಕುಡಿಯುವುದು ಆರೋಗ್ಯಕರ ಮದ್ದು ಆಗಿದೆ. ಈ ಹಾಲೆ ಮರ 108 ಔಷಧಿಯ ಗುಣಗಳನ್ನು ಹೊಂದಿದೆ ಎಂದು ನಮ್ಮ ಪುರಾತನರು ನಂಬಿಕೊಂಡು ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹಲವು ಸಂಘ ಸಂಸ್ಥೆಗಳು ಈ ಕಷಾಯದ ಉಚಿತ ವಿತರಣೆಯನ್ನು ಮಾಡುವ ಮೂಲಕ ತುಳುನಾಡಿನ ಆಚರಣೆ ಸಂಪ್ರದಾಯವನ್ನ ಉಳಿಸಿ ಬೆಳೆಸಿಕೊಂಡು ಬರುತ್ತಿದ್ದಾರೆ.